ನೇಪಾಳದಲ್ಲಿ ನಡೆದ ಇಂಡೋ ನೇಪಾಲ್ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಭಾರತ ಗೆದ್ದಿದೆ. ಈ ಗೆದ್ದ ತಂಡದಲ್ಲಿ 3 ಆಟಗಾರ್ತಿಯರು ಕರ್ನಾಟಕವನ್ನ ಪ್ರತಿನಿಧಿಸಿದ್ದಾರೆ. ಅದರಲ್ಲೂ ಕರ್ನಾಟಕದ ಉಡುಪಿಯವರು ಎನ್ನುವುದೇ ಹೆಮ್ಮೆಯ ಸಂಗತಿ. 12 ಮತ್ತು 13ರಂದು ನೇಪಾಳದಲ್ಲಿ 5 ರಾಜ್ಯಗಳ ಥ್ರೋಬಾಲ್ ಕ್ರೀಡಾಕೂಟ ನಡೆದಿದ್ದು, ದೇಶವನ್ನು ಪ್ರತಿನಿಧಿಸಿದ್ದ ತಂಡದಲ್ಲಿ 3 ಉಡುಪಿಯ ಆಟಗಾರ್ತಿಯರಿದ್ದಾರೆ. ಉಡುಪಿ ಜಿಲ್ಲೆಯ ಕಾಪು ತಾಲೂಕಿನ 3 ಆಟಗಾರ್ತಿಯರು ಭಾರತ ದೇಶವನ್ನು ಪ್ರತಿನಿಧಿಸಿದ್ದು ಕರಾವಳಿಗೆ ಹೆಮ್ಮೆ. ಕಾಪು ತಾಲೂಕಿನ ಶಿರ್ವದ ಶಮಿತಾ ಮತ್ತು ಧನ್ಯಾ, ಮುದ್ರಂಗಡಿಯ ರಶ್ಮಿ ಥ್ರೋಬಾಲ್ ಚಾಂಪಿಯನ್ಶಿಪ್ನಲ್ಲಿ ಪಾಲ್ಗೊಂಡ ಹೆಮ್ಮೆಯ ಆಟಗಾರ್ತಿಯರು.